ಸಮಸ್ಯೆಗಳನ್ನು ಯಾವ ಥರ ಎದುರಿಸೋದು, ನಮಗಿರುವಂಥ ಕಷ್ಟ, ಸಮಸ್ಯೆ, ಪ್ರಾಬ್ಲಮ್ಸಿಂದ ಹೊರಬರೋದು ಹೇಗೆ? ಇದೊಂದು ಆ್ಯಕ್ಚುಲ್ ಆಗಿ ಲಕ್ಷ್ಯ ಬೆಳೆಯ ಪ್ರಶ್ನೆ. ನಾವು ಸಮಸ್ಯೆ ಅಥವಾ ನಮಗಿರೋ ಕಷ್ಟಗಳ ಬಗ್ಗೆನೇ ಯೋಚಿಸ್ತಾ ಇದ್ದರೆ ಉಳಿಯೋದು ಬರೀ ಆಲೋಚನೆ. ಆ ಕಷ್ಟ ನಮ್ಮನ್ನು ಸುತ್ತುವರೆದುಕೊಂಡೇ ಇರುತ್ತೆ, ಅದು ಕಮ್ಮಿ ಆಗೋದಿಲ್ಲ. ಆದ್ದರಿಂದ ಸಮಸ್ಯೆಯಿಂದ ಯಾವ ಥರ ಹೊರ ಬರಬೇಕು, ಸಮಸ್ಯೆಗಳನ್ನು ಯಾವ ಥರ ಎದುರಿಸಬೇಕು ಅನ್ನೋದನ್ನು ನಾವು ಮೊದಲು ಯೋಚಿಸಬೇಕು. ಇದಕ್ಕೇನೆ ವಿಶ್ಲೇಷಣೆ ಮಾಡೋದು ಅಥವಾ ಎನಲೈಸ್ ಮಾಡೋದು ಅಂತಾರೆ. ಒಂದು ಸಮಸ್ಯೆಯನ್ನು ಯಾವ ಕಡೆಯಿಂದ ನಾನು ಎದುರಿಸಬೇಕು, ಯಾವ ರೀತಿಯಾಗಿ ನಾನು ಎದುರಿಸಬೇಕು ಅಂತ ನಾವು ಆಲೋಚಿಸತೊಡಗಿದ್ರೆ ನಮಗಿರುವಂಥ ಆ ಕಷ್ಟದ ಅಥವಾ ಗಲಿಬಿಲಿಯ ಮನಸ್ಥಿತಿ ಇರುತ್ತಲ್ವ, ಅದರಿಂದ ನಾವು ಆಲ್ಮೋಸ್ಟ್ ಆಗಿ ಹೊರಬಿದ್ವಿ ಅಂತಲೇ ಅರ್ಥ. ಇಂಥ ಸಮಯದಲ್ಲಿ ನಾವು ಸರಿಯಾಗಿರುವಂತಹ ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಸಮಸ್ಯೆ ಪರಿಹರಿಸುವ ಮುನ್ನ ಅಥವಾ ಸಮಸ್ಯೆ ಪರಿಹಾರಕ್ಕೆ ಯತ್ನಿಸುವ ಮುನ್ನ ನಮ್ಮ ಮನಸ್ಸಿನಲ್ಲಿ ಭಯ ಇರುತ್ತಲ್ವ, ಅದನ್ನ ನಾವು ತಗ್ಗಿಸ್ಕೊಳ್ಬೇಕು. ಫಾರ್ ಎಕ್ಸಾಂಪಲ್, ಒಂದು ಬಲೂನಿಗೆ ನಾವು ಎಷ್ಟೊಂತ ಗಾಳಿ ಹಾಕ್ಬೋದು, ಅದು ತುಂಬುವಷ್ಟು ಮಾತ್ರ ಗಾಳಿ ಹಾಕ್ಬೋದು. ಅದಕ್ಕಿಂತ ಜಾಸ್ತಿ ನಾವು ಗಾಳಿ ಹಾಕೋಕ್ಕೆ ಟ್ರೈ ಮಾಡಿದರೆ ಏನಾಗುತ್ತೆ, ಬಲೂನ್ ಪಟ್ಟ ಅಂತ ಹೊಡೆದೋಗುತ್ತೆ. ನಮ್ಮ ಮನಸ್ಸು ಕೂಡ ಅಷ್ಟೇ ತುಂಬ ಸೂಕ್ಷ್ಮ. ದುಃಖ ಇರ್ಬೋದು, ಕಷ್ಟ ಇರ್ಬೋದು, ಎಲ್ಲದನ್ನು ಸಹಿಸುವಂಥ ಶಕ್ತಿ ಅದಕ್ಕಿರುತ್ತೆ. ಬಟ್ ಅದಕ್ಕೂ ಒಂದು ಸೀಮಿತ ಇರುತ್ತೆ, ಅದಕ್ಕೂ ಲಿಮಿಟೇಷನ್ಸ್ ಇರುತ್ತೆ. ನೋವು, ಸಂಕಟಗಳನ್ನು ಮನಸ್ಸಲ್ಲಿ ಬಚ್ಚಿಟ್ಕೊಂಡು ಕೊರಗ್ತಾ ಇದ್ದರೆ ಆ ನೋವಿದೆಯಲ್ವ, ಕಮ್ಮಿ ಆಗೋದೇ ಇಲ್ಲ. ಆದ್ದರಿಂದ ಮೊದಲು ಮನಸ್ಸಿನಲ್ಲಿ ನಾವು ತುಂಬಿಟ್ಟಿರುವಂಥ ನೋವನ್ನು ಕಡಿಮೆ ಮಾಡ್ಕೋಬೇಕು. ನಂತರನೇ ನಾವು ಸಮಸ್ಯೆಯನ್ನು ಪರಿಹರಿಸುವ ನಿಟ್ಟಿನಲ್ಲಿ ಯೋಚಿಸಬೇಕು. ನಮಗೆ ಸಹಿಸಲು ಅಸಾಧ್ಯವಾದಂತಹ ನೋವುಂಟಾದಾಗ ಅದನ್ನ ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಾ ಇದ್ದರೆ ಆ ನೋವಿದೆಯಲ್ವ, ಹೊರಗಡೆ ಹಾರಿ ಹೋಗೋದೇ ಇಲ್ಲ. ನಮ್ಮ ಭಾವನೆಗಳನ್ನು, ನಮ್ಮ ಯೋಚನೆಗಳನ್ನು ಯಾರ ಜೊತೆಯಾದರೂ ಹಂಚಿಕೊಳ್ಳೇಬೇಕಾಗುತ್ತೆ. ಆವಾಗ ನಮ್ಮ ಮನಸ್ಸು ಹಗುರ ಆಗುತ್ತೆ. ನನಗೆ ಆಪ್ತ ಸ್ನೇಹಿತರಾರೂ ಇಲ್ಲ, ನಾನು ಏನು ಮಾಡಬೇಕು ಅಂತ ಕೇಳ್ತಾ ಇದ್ರಿ. ಹಾಗಾದರೆ ನಮಗೆ ಅಷ್ಟು ಒಳ್ಳೆಯ ಮಿತ್ರರು ಯಾರೂ ಇಲ್ಲದಿರುವ ಸಂದರ್ಭದಲ್ಲಿ ಒಂದು ಡೈರಿಯಲ್ಲಿ ನಮ್ಮ ಥಾಟ್ಸನ್ನು, ನಮ್ಮ ಯೋಚನೆಗಳನ್ನು, ನಮ್ಮ ಭಾವನೆಗಳನ್ನು ಬರೆದಿಡಬೇಕು. ಅಯ್ಯಯ್ಯೋ, ಡೈರಿಯಲ್ಲಿ ಯಾರಾದರೂ ನೋಡಿದರೆ ಏನು ಗತಿ ಅಂತ ಯೋಚಿಸ್ತಾ ಇದ್ದೀರಾ? ಸಾಮಾನ್ಯವಾಗಿ ಏನಾಗುತ್ತೆ ಗೊತ್ತಾ, ಈ ರೈಟರ್ಸ್ ಅಥವಾ ಲೇಖಕರೆಲ್ಲ ಏನು ಮಾಡ್ತಾರೆ, ಅವರ ಮನಸ್ಸಿನ ಭಾವನೆಗಳನ್ನು ಅಂಕಣಗಳ ಮೂಲಕ, ಬರೆಯೋದ್ರ ಮೂಲಕ ಹೊರಗಡೆ ಹಾಕ್ತಾರೆ. ಕಲಾವಿದರು ಅಥವಾ ಆರ್ಟಿಸ್ಟ್ಗಳು ಏನು ಮಾಡ್ತಾರೆ, ತಮ್ಮ ಪೇಂಟ್ಗಳ ಮೂಲಕ, ಚಿತ್ರಗಳ ಮೂಲಕ ತಮ್ಮ ಭಾವನೆಗಳನ್ನು ಹೊರಗಡೆ ಪಡಿಸ್ತಾರೆ. ಇದೆಲ್ಲ ಯಾವುದು ನಮ್ಮ ಕೈಲಿ ಆಗಲ್ಲ ಅಂತ ಇಟ್ಕೊಳ್ಳಿ, ನಮಗೂ ಬರೆಯೋದಕ್ಕೂ ಬರಲ್ಲ, ಬೇರೆಯವ್ರ ಜೊತೆ ಹೇಳ್ಕೊಳ್ಳೋದಕ್ಕೂ ಆಗಲ್ಲ ಅಂತಿದ್ದಾಗ ಶಾರೀರಿಕ ಶ್ರಮ ಅಥವಾ ಎಕ್ಸಸೈಸ್ ನಮ್ಮ ದೇಹಕ್ಕೆ ಕೆಲಸ ಕೊಡೋದು ತುಂಬಾ ಮುಖ್ಯ. ಅದರ ಮೂಲಕ ನಮ್ಮ ಮನಸ್ಸಿನ ಒತ್ತಡವನ್ನು ಕೂಡ ಕಮ್ಮಿ ಮಾಡ್ಕೋಬೋದು. ಅದು ಹೇಗೆ ಅಂತ ಯೋಚಿಸ್ತೀರಾ? ಹಿಂದಿನ ಕಾಲದಲ್ಲಿ ಒಂದು ಮಾತಿತ್ತು, ನಿಮ್ಮ ಮನಸ್ಸು ಚೆನ್ನಾಗಿರದಿದ್ರೆ ಕೊಡಲಿಯೊಂದನ್ನು ಹಿಡಿದು ಗಿಡಗಳನ್ನು ಕಡಿಯಿರಿ ಅಂತ. ಹಾಗಂತ ಕೂಡಲೇ ನೀವು ಕೊಡಲಿ ಹಿಡಿದುಕೊಂಡು ಹೋಗಿ ಗಿಡಗಳನ್ನು ಕಡಿಯೋದಕ್ಕೆ ಹೋಗಬೇಡಿ. ನಾವು ಪರಿಸರನ ಹಾಳು ಮಾಡಬಾರ್ದು, ಅದು ಇವಾಗ ಕಾನೂನು ಬಾಹಿರ ಕೂಡ. ಹಾಗಾದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ರು ಅಂತಂದರೆ, ಮಾನಸಿಕ ಒತ್ತಡ ಇರುತ್ತಲ್ವ, ಇದನ್ನು ಶಾರೀರಿಕ ಶ್ರಮ ಮರೆಸ್ತದೆ ಎಂದು. ಯೋಗ ಮಾಡೋದು, ವ್ಯಾಯಾಮ ಮಾಡೋದು, ಓಡೋದು, ನಡೆಯೋದು, ನಮ್ಮ ದೇಹನ ದಣಿವಂತೆ ಮಾಡೋದು ಏನಾಗುತ್ತೆ ಅಂತಂದರೆ, ನಾವು ರಾತ್ರಿ ಮಲಗಿದಾಗ ತುಂಬಾ ಚೆನ್ನಾಗಿ ನಿದ್ದೆ ಬರುವಂತೆ ಮಾಡುತ್ತೆ. ಒಬ್ಬ ವ್ಯಕ್ತಿ ಚೆನ್ನಾಗಿ ಕೆಲಸ ಮಾಡಿ ರಾತ್ರಿ ಚೆನ್ನಾಗಿ ನಿದ್ದೆ ಮಾಡಿದ್ದಾನೆ ಅಂತಂದರೆ ಅವನ ಆರೋಗ್ಯನೂ ಚೆನ್ನಾಗಿರುತ್ತೆ, ಅವನ ಮನಸ್ಸು ಚೆನ್ನಾಗಿರುತ್ತೆ. ಶಾರೀರಿಕವಾಗಿ ನಾವು ಫಿಟ್ ಆಗಿರ್ಬೋದು, ಮಾನಸಿಕವಾಗಿ ನಮ್ಮ ಒತ್ತಡನ ಇದೆಯಲ್ವ ಅದು ಕಡಿಮೆ ಮಾಡ್ತಾ ಹೋಗುತ್ತೆ. ಕೆಲವರು ಏನು ಮಾಡ್ತಾರೆ ಗೊತ್ತಾ, ತುಂಬ ಸ್ಟ್ರೆಸ್ ಇರೋರು, ತುಂಬ ಒತ್ತಡ ಇರೋರು ಕೆಟ್ಟ ಚಟಗಳಿಗೆ ದಾಸರಾಗಿ ಬರ್ತಾರೆ. ಆದರೆ ಫಸ್ಟ್ ಥಿಂಗ್ ಏನು ಅಂತಂದರೆ, ನಾವು ಟೆನ್ಷನಲ್ಲಿದ್ದಾಗ ನಾವು ಕೆಟ್ಟ ಚಟಗಳಿಗೆ ದಾಸರಾಗಬಾರ್ದು. ಖಿನ್ನತೆ ಅಥವಾ ಡಿಪ್ರೆಷನನ್ನು ಕಡಿಮೆ ಮಾಡ್ಕೊಳ್ಳೋಕ್ಕೆ ಮತ್ತೊಂದು ಒಳ್ಳೆ ದಾರಿ ಏನು ಅಂತಂದರೆ, ನಮ್ಮನ್ನು ನಾವು ಬ್ಯುಸಿಯಾಗಿಟ್ಕೊಳ್ಳೋದು, ಯಾವುದಾದ್ರೂ ಒಂದು ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದು. ಕೆಲಸ ಅಂದರೆ ಇದೆಯಲ್ಲ, ಕೆಲವರಿಗೆ ಆಗಲ್ಲ, ಅಯ್ಯೋ ಕೆಲಸ ಮಾಡೋದಾ ಅಂತಂದ್ಬಿಟ್ಟು. ಇನ್ನೊಂದು ಏನು ಗೊತ್ತಾ, ನೀವು ಕೆಲಸ ಇಲ್ಲದೆ ಯಾವಾಗ ಖಾಲಿ ಕೂತಿರ್ತೀರ ನೋಡಿ, ಆವಾಗಲೇ ನೀವು ಜಾಸ್ತಿ ಡಿಪ್ರೆಷನ್ಗೆ ಹೋಗೋದು, ನಿಮ್ಮ ಮನಸ್ಸು ಜಾಸ್ತಿ ಸ್ಟ್ರೆಸ್ಗೆ ಒಳಗಾಗೋದು. ಕೆಲಸ ಅಂತಂದ ತಕ್ಷಣ ಹೆಣ್ಮಕ್ಳಿಗೆ ಅಡುಗೆ ಮಾಡೋದು, ಮನೆ ಕೆಲಸ ಮಾಡೋದು ಅಂತ ನೆನಪು ಬರುತ್ತೆ. ಹಾಗೆಯೇ ಗಂಡಸರಿಗಾದರೆ ಆಫೀಸ್ಗೆ ಹೋಗೋದು ಅಂತ ಅಂದ್ಕೊಂಡಿರ್ತಾರೆ. ಬಟ್ ಇವಾಗ ಆ ಥರ ಇಲ್ಲ. ಇವಾಗ ಗಂಡಸರು ಹೊರಗಡೆ ಹೋಗಿ ದುಡಿತಾರೆ, ಹೆಂಗಸರು ಹೊರಗಡೆ ಹೋಗಿ ದುಡಿತಾರೆ. ಈ ಗಂಡಸರು ಆಫೀಸ್ಗೆ ಹೋದರೆ ಅಟ್ಲೀಸ್ಟ್ ಆಫೀಸ್ ಕೊಲೀಗ್ ಜೊತೆ ಬೆರೆಯೋದ್ರಿಂದ ಇರ್ಬೋದು, ಅಥವಾ ಅಲ್ಲಿರೋ ಕೆಲಸಗಳನ್ನು ಮಾಡೋದ್ರ ಮೂಲಕ ಅವರಿಗೆ ಇದು ಯಾವುದಾದ್ರೂ ಸಮಸ್ಯೆಗಳಿರ್ಬೋದು, ಜೀವನದ ಕಷ್ಟಗಳಿರ್ಬೋದು, ನೆನಪಿಗೆ ಬರಲ್ಲ. ಆ ಸಮಯದಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿರ್ತಾರೆ. ಹೆಂಗಸರ ವಿಷಯ ಆ ಥರ ಅಲ್ಲ.
ಪಾತ್ರೆ ತೊಳೆಯುವಾಗಿರ್ಬೋದು, ಅಡುಗೆ ಮಾಡ್ತಾ ಇರ್ಬೋದು, ಯಾಂತ್ರಿಕವಾಗಿ ಆ ಕೆಲಸನ ಮಾಡ್ತಾರೆ ಹೊರತು ಮನಸ್ಸು ಬೇರೆಲ್ಲೋ ಓಡ್ತಾ ಇರುತ್ತೆ. ನೀವು ಎಲ್ಲಿ ಬೇಕಾದರೂ ಒಬ್ಸರ್ವ್ ಮಾಡಿ ನೋಡಿ, ಮನೆಯಲ್ಲಿ ಇರುವವರು ಅಂದರೆ ಇಡೀ ದಿನ ಮನೆಯಲ್ಲಿ ಕೂತು ಕೆಲಸ ಮಾಡೋರು ಅಥವಾ ಮನೆ ಕೆಲಸನ ಮಾಡ್ತಾ ಇರ್ತಾರಲ್ವ, ಹೊರಗಡೆ ಸಂಪರ್ಕ ಇಲ್ಲದೆ ಅಂಥವರು ಜಾಸ್ತಿ ಖಿನ್ನತೆಗೆ, ಅಂಥವರು ಜಾಸ್ತಿ ಡಿಪ್ರೆಷನ್ಗೆ ಒಳಪಡ್ತಾರೆ. ಹೊರಗಡೆ ಹೋಗಿ ದುಡಿಯೋರಿಗೆ ಅಟ್ಲೀಸ್ಟ್ ಅವರು ಆ ಕೆಲಸ ಮಾಡುವಂಥ ಸಂದರ್ಭದಲ್ಲಾದರೂ ತಮ್ಮ ಕಷ್ಟಗಳನ್ನು ಮರೆತಿರ್ತಾರೆ. ಖಾಲಿ ಮನಸ್ಸು ದೆವ್ವದ ಕಾರ್ಖಾನೆ ಎನ್ನುವುದು ನಿಜ. ಆದ್ದರಿಂದ ಮನಸ್ಸನ್ನು ಯಾವತ್ತೂ ನಾವು ಬ್ಯುಸಿಯಾಗಿಟ್ಕೋಬೇಕು. ಯಾವುದೂ ಮಾಡೋದಕ್ಕಾಗಲ್ಲ ಅಂತ ಸಂದರ್ಭದಲ್ಲಿ ಒಳ್ಳೆಯ ಪುಸ್ತಕಗಳನ್ನು ಓದ್ಬೋದು, ಸಂಗೀತನ ಕೇಳ್ಬೋದು, ನಮಗೆ ಇಷ್ಟ ಇರುವಂತಹ ಯಾವುದಾದ್ರೂ ಹಾಬಿಯನ್ನು ನಾವು ಬೆಳೆಸ್ಕೋಬೇಕು. ಏನೋ ಇಲ್ವಾ, ಮನೆಯಲ್ಲಿ ಹೊರಗಡೆ ಏನಾದರೂ ಖಾಲಿ ಜಾಗ ಇದೆ ಅಂತಂದರೆ ನಮ್ಮ ಮನಸ್ಸಿಗೆ ಮುದ ಕೊಡುವಂಥ ಒಳ್ಳೊಳ್ಳೆ ಹೂ ಬಿಡುವಂಥ ಹೂ ಗಿಡಗಳನ್ನು ಹಾಕ್ಬೋದು. ಅದರ ಪಾಲನೆ ಪೋಷಣೆ ಮಾಡ್ತಾ ಇದ್ದಾಗೆ ನಮ್ಮ ಮನಸ್ಸಿನ ಸ್ಟ್ರೆಸ್ ಎಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಬರೆಯುವಂಥ ಅಭ್ಯಾಸ ಇರುವವರು ಅದನ್ನ ಬರವಣಿಗೆ ಮೂಲಕ ಕೂಡ ಹೊರಗಡೆ ಹಾಕ್ಬೋದು, ಅದರಲ್ಲಿ ಕೂಡ ಬ್ಯುಸಿ ಆಗ್ಬೋದು. ಹಾಗೆಯೇ ಮಕ್ಕಳಿರೋರು ಮಕ್ಕಳ ಜೊತೆ ಎಂಗೇಜ್ ಆಗಿರೋದು, ಅಂದರೆ ಅವರ ಹೋಮ್ವರ್ಕ್ ಇರ್ಬೋದು, ಅವರ ಕಲಿಕೆಯಲ್ಲಿ ಇರ್ಬೋದು, ಎಂಗೇಜ್ ಆಗಿರಬೇಕು. ಇದು ಯಾವುದೂ ಆಗಲ್ಲ ಅನ್ನುವರಿಗೆ ಇನ್ನೂ ಒಂದು ಅತ್ಯುತ್ತಮವಾಗಿರುವಂಥ ದಾರಿ ಇದೆ. ಅದೇನು ಅಂತಂದರೆ, ತುಂಬ ಜನರಿಗೆ ಏನಾಗಿರುತ್ತೆ, ವಿದ್ಯಾಭ್ಯಾಸದ ಟೈಮಲ್ಲಿ ಏನೋ ಒಂದು ರೀಸನಿಂದ, ಯಾರ್ದೋ ಒತ್ತಡದಿಂದ ಓದನ್ನು ಅರ್ಧಕ್ಕೆ ನಿಲ್ಲಿಸಿರ್ತಾರೆ. ತಮಗಿಷ್ಟವಾಗಿರೋದನ್ನು ಅಥವಾ ಎಷ್ಟೋ ಓದಬೇಕು ಅಂತ ಅಂದ್ಕೊಂಡಿರ್ತಾರೆ, ಅದನ್ನ ಓದೋದಕ್ಕೆ ಆಗಿರಲ್ಲ. ಅಂಥವರಿಗೆ ಇವಾಗ ಸುಸಂದರ್ಭ. ಈ ಟೈಮಲ್ಲಿ ಖಂಡಿತವಾಗ್ಲೂ ತಮ್ಮ ಓದನ್ನು ಮುಂದುವರಿಸ್ಬೋದು, ಅದರಲ್ಲಿ ಬ್ಯುಸಿ ಆಗ್ಬೋದು. ಅಯ್ಯೋ ಈ ಟೈಮಲ್ಲಿ ಏನು ಓದೋದು, ಮಕ್ಕಳು ದೊಡ್ಡವರಿದ್ದಾರೆ ಅಂತೆಲ್ಲ ಯೋಚಿಸಿದ್ರೆ, ಆದರೆ ಖಂಡಿತವಾಗ್ಲೂ ನೀವು ಯೋಚಿಸೋಕ್ಕೆ ಹೋಗಬಾರ್ದು. ಯಾಕಂತಂದರೆ ನನಗೆ ಗೊತ್ತಿರೋರೊಬ್ಬರು ಲೇಡಿ, ಆಲ್ಮೋಸ್ಟ್ ಅವರ ಮಕ್ಕಳಿಗೆಲ್ಲ ಮದುವೆ ಆದ ನಂತರ ಅವರ ಡಿಗ್ರಿಯನ್ನು ಪಾಸ್ ಮಾಡಿಕೊಂಡು ಡಾಕ್ಟ್ರೇಟ್ ಮಾಡಿ PhD ಮಾಡಿ ಕೊನೆಗೆ ಅವರಿಗೆ ಫಾರಿನ್ ಯೂನಿವರ್ಸಿಟಿಗಳಿಂದೆಲ್ಲ ಇದೆಯಲ್ಲೋ ಪ್ರೊಫೆಸರ್ ಆಗಿ ಟೀಚ್ ಮಾಡೋದಕ್ಕೆ ಆಫರ್ ಬಂತು. ಅವರು ಆ ಏಜಲ್ಲಿ ಅಲ್ಲಿ ಹೋಗಿ ಗೆಸ್ಟ್ ಲೆಕ್ಚರ್ ಅಥವಾ ಗೆಸ್ಟ್ ಪ್ರೊಫೆಸರ್ ಆಗಿ ತಮ್ಮ ಕೆಲಸವನ್ನು ಮುಂದುವರಿಸಿದರು. ಇದು ಯಾವುದರಿಂದ ಆಯಿತು? ಅವರು ಆ ಟೈಮಲ್ಲಿ ಕರೆಕ್ಟಾಗಿ ಡಿಸಿಷನ್ನ ತಗೊಂಡಿದ್ದರಿಂದ ಆಯಿತು. ನೀವು ಯಾರನ್ನು ಆದರ್ಶವಾಗಿಟ್ಕೊಳ್ತಿರೋ, ಅವರು ಯಾರೊಂದಿಗೆ ನೀವು ದಿನ ಬೆರೀತಿರೋ, ಸುತ್ತಾಡ್ತಿರೋ, ಅವರು ನಿಮ್ಮ ಮೇಲೆ ತಮ್ಮ ಪ್ರಭಾವವನ್ನು ಬೀರುವಂಥ ಸಾಕಷ್ಟು ಅವಕಾಶಗಳಿರುತ್ತೆ. ಆದ್ದರಿಂದ ಒಳ್ಳೆಯ ಸ್ನೇಹಿತರನ್ನು, ಸದಾಭಿರುಚಿ ಇರುವಂಥ ಸ್ನೇಹಿತರನ್ನೇ ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ, ಆದರ್ಶ ವ್ಯಕ್ತಿಗಳನ್ನಾಗಿ ಇಟ್ಕೊಳ್ಳಿ. ದೈವ ಭಕ್ತಿ ಇದೆಯಲ್ವಾ, ತುಂಬ ತಳಮಳಗೊಂಡಿರುವಂಥ ಮನಸ್ಸನ್ನು ಶಾಂತ ಮಾಡುತ್ತೆ. ನಮ್ಮ ಕೆಲಸಗಳನ್ನು ಮಾಡುತ್ತಲೇ ದೇವರ ಪ್ರಾರ್ಥನೆ, ಪೂಜೆ, ಗುಡಿಗೆ ಹೋಗಿ ಸ್ವಲ್ಪ ಹೊತ್ತು ಪ್ರಶಾಂತವಾಗಿ ಕುಳಿತುಕೊಳ್ಳೋದು ಮುಂತಾದವುಗಳನ್ನು ಮಾಡಿದರೆ ನಮ್ಮ ಸಮಸ್ಯೆಗಳಿಂದ ಸ್ವಲ್ಪನಾದರೂ ವಿಮುಕ್ತಿ ಸಿಗುತ್ತೆ. ಮನಸ್ಸು ಶಾಂತವಾಗುವುದರಿಂದ ನಾವು ಮಾಡುವ ಕೆಲಸ ಇರುತ್ತಲ್ವ, ಅದರಲ್ಲಿ ಗಡಿಬಿಡಿ, ಉದ್ವಿಗ್ನತೆ ಕೊಂಚವಾದರೂ ಕಡಿಮೆಯಾಗುತ್ತೆ. ಸ್ನೇಹಿತರೊಂದಿಗೆ, ಆತ್ಮೀಯರೊಂದಿಗೆ ಮಾತಾಡಬೇಕು ಅಂತ ಅನಿಸಿದಾಗಲೆಲ್ಲ ನಮ್ಮ ತಪ್ಪುಗಳೊಂದಿಗೆ ನಮ್ಮನ್ನು ಸ್ವೀಕರಿಸುವವರು, ನಮ್ಮ ಕಣ್ಣೀರಿಗೆ ಸ್ಪಂದಿಸುವವರು, ನಮ್ಮ ಮೇಲೆ ನಂಬಿಕೆ ಇಡುವವರು, ನಮಗೆ ಧೈರ್ಯ ತುಂಬಿ ಗೌರವ ನೀಡುವವರು, ನಮ್ಮ ಆಲೋಚನೆಗಳನ್ನು ಸರಿಯಾದ ದಾರಿಯಲ್ಲಿ ಮುನ್ನಡೆಸುವಂಥವರ ಸಮಕ್ಷಮದಲ್ಲಿ ಕಳೆಯಬೇಕಾಗುತ್ತೆ. ಅಂಥವರ ಸಾಹಸ ಮಾಡೋದರಿಂದ ನಮ್ಮ ಮನಸ್ಸಿಗೆ ಹಿತ ಆಗುತ್ತೆ, ಆಹ್ಲಾದಕರವಾಗಿರುತ್ತೆ. ಹಾಗೆಯೇ ನಮ್ಮ ಮನಸ್ಸು ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಮನುಷ್ಯನಿಗೆ ಅತ್ಯುತ್ತಮ ಸ್ನೇಹಿತ ಅಂತಂದರೆ ಅದು ಪುಸ್ತಕ ನಮಗೆ ವಿನೋದವನ್ನು, ಜ್ಞಾನವನ್ನು ಕೊಡೋದ್ರ ಜೊತೆಗೆ ಇದೆಯಲ್ವ, ಅದು ಮರಳಿ ನಮ್ಮಿಂದ ಏನನ್ನು ಕೇಳಲ್ಲ. ಒಂದ್ಸರಿ ನಿಮಗೆ ಪುಸ್ತಕದ ಜೊತೆ ಫ್ರೆಂಡ್ಶಿಪ್ ಆಯಿತು ಅಂತಂದರೆ ಜೀವನದಲ್ಲಿ ನಿಜವಾದ ಆನಂದ ಏನು ಅಂತ ಅರ್ಥ ಆಗುತ್ತೆ. ಈ ಗೆಳೆಯರ ಜೊತೆ ನಾವು ಕಾಡು ಹರಡಿ ಪಟ್ಟಾಂಗ ಹೊಡಿತೀವಲ್ವ, ಅದು ಆ್ಯಕ್ಚುಲ್ ಆಗಿ ಕುಡಿತಕ್ಕಿಂತಲೂ ಭಯಂಕರವಾದ ಚಟ ಅಂತ ಹೇಳ್ಬೋದು. ಇದರಿಂದ ಸುಮ್ಮನೆ ಸಮಯ ವ್ಯರ್ಥ. ಇದರಿಂದ ನಾವು ಜೀವನದಲ್ಲಿ ಏನನ್ನು ಸಾಧಿಸಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಪುಸ್ತಕಗಳ ಜೊತೆ ನಮ್ಮ ಸ್ನೇಹವನ್ನು ಬೆಳೆಸೋದ್ರಿಂದ ನಮ್ಮ ಮನಸ್ಸು ಶಾಂತವಾಗಿರುತ್ತೆ, ನಮ್ಮ ಸಮಸ್ಯೆಗಳಿಗೂ ಸಾಕಷ್ಟು ಪರಿಹಾರ ಸಿಗುತ್ತೆ. ನನ್ನ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ. ಯಂಡಮೂರಿ ವೀರೇಂದ್ರನಾಥ್ ಅವರ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸೋದು ಹೇಗೆ ಅನ್ನುವಂಥ ಅಂಕಣದಿಂದ ಈ ಮಾಹಿತಿಯನ್ನು ಕಲೆಕ್ಟ್ ಮಾಡಿ ನಾನು ಹೇಳಿದ್ದೇನೆ. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಯನ್ನು ನಿಮ್ಮೆಲ್ಲರಿಗೂ ನಾನು ಹೊತ್ತು ತರ್ತೇನೆ. ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.